ನೀವೇನಾದರೂ ಎಮ್ಮೆಗಳಿಗೆ ಕಾಟ ಕೊಟ್ಟರೆ ಮುಗಿದೇ ಹೋಯಿತು. ಯಾಕಂದರೆ ಎಮ್ಮೆಗಳಿಗೆ ಅದ್ಭುತವಾದಂತಹ ಜ್ಞಾಪಕ ಶಕ್ತಿ ಇರುತ್ತೆ. ತಮಗೆ ತೊಂದರೆ ಕೊಟ್ಟವರನ್ನು ವರ್ಷಗಳ ಕಾಲ ನೆನಪಿಟ್ಟುಕೊಂಡು ಒಂದಿಲ್ಲ ಒಂದು ದಿವಸ ಗುದ್ದೇ ಬಿಡುತ್ತೆ. ಯಾವ ರೀತಿ ಹಾವಿಗೆ ದ್ವೇಷ ಇರುತ್ತೋ 12 ವರ್ಷ ಆದರೂ ಕೂಡ ಅದು ಬಿಡೋದಿಲ್ಲ. ಎಲ್ಲಿಯಾದರೂ ಹಿಡಿದು ನಿಮ್ಮನ್ನು ಕಚ್ಚುತ್ತಲ್ಲ, ಅದೇ ರೀತಿ ಎಮ್ಮೆಗೂ ಕೂಡ ದ್ವೇಷ, ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿ ಅದು ನಿಮ್ಮನ್ನು ಬಿಡೋದಿಲ್ಲ. ಸಾಮಾನ್ಯವಾಗಿ ನಾವು ಎಮ್ಮೆಯನ್ನು ಸೋಮಾರಿ ಪ್ರಾಣಿ ಅಂತ ಅಂದುಕೊಂಡು ಬಿಟ್ಟಿದ್ದೇವೆ. ಹೌದು, ಅದು ನೀರಿನಲ್ಲಿ ಗಂಟಲೆ ಕಾಳ ಕಳೆಯುತ್ತೆ. ಅದಕ್ಕೆ ನೀರು ಅಂದರೆ ಪಂಚಪ್ರಾಣ, ಕೆಸರು ಅಂದರೆ ಪಂಚಪ್ರಾಣ. ಹೀಗೆ ನೀವು ಹಳ್ಳಿಗಡ ಸುತ್ತಮುತ್ತ ನೋಡ್ತಿರ್ಬೋದು. ಕೆರೆಗಳಲ್ಲಿ ಅಲ್ಲಲ್ಲಿ ಏನಾದರೂ ಕೆಸರು ಇತ್ತಂದರೆ ಎಮ್ಮೆಗಳಿಗೆ ಅದೊಂದು ಹಬ್ಬದ ವಾತಾವರಣ ಇದ್ದ ಹಾಗೆ. ಅದರಲ್ಲೂ ನೀರಿರುವಂತಹ ಕೆಸರಿನಲ್ಲಿ ಮಜಾನೆ ಮಾಡುತ್ತೆ. ಹೀಗಾಗಿ ಎಮ್ಮೆಗಳಿಗೂ ಯಾವಾಗಲೂ ಒಂಥರ ಸೋಮಾರಿ ಅಂತ ನಾವು ಕೂಡ ಅಂದ್ಕೊಂತೀವಿ. ಆದರೆ ಅವುಗಳ ಬುದ್ಧಿಶಕ್ತಿ ಅವುಗಳ ಯಾವ ಮನುಷ್ಯನಿಗಿಂತಲೂ ಜಾಸ್ತಿ ಆಗಿರುತ್ತೆ. ಕಾಡೆಮ್ಮೆ ಆಗಲಿ ಸಾಕು ಎಮ್ಮೆ ಆಗಲಿ ಅವುಗಳಿಗೆ ತಮಗೆ ತೊಂದರೆ ಕೊಡುವುದನ್ನು ಗುರುತಿಸುವ ಸಾಮರ್ಥ್ಯ ಇರುತ್ತದೆ. ಕರ್ನಾಟಕದಲ್ಲಿ ಹಲವಾರು ರೀತಿಯ ಎಮ್ಮೆಗಳು ತುಂಬಾ ಫೇಮಸ್ ಇವೆ. ಅದರಲ್ಲೂ ಧಾರವಾಡ ಎಮ್ಮೆ ಅಂದರೆ ಕರ್ನಾಟಕದಲ್ಲಿ ಯಾಕೆ ಇಡೀ ದಕ್ಷಿಣ ಭಾರತದಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು. ಇದು ಕರ್ನಾಟಕದ ಹೆಮ್ಮೆಯ ತಳಿ ಅಂತಲೇ ಹೇಳ್ಬೋದು. ಇದೊಂದು ದೇಸಿ ತಳಿ. ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಮಧ್ಯಮ ಗಾತ್ರದ ಎಮ್ಮೆಗಳಾಗಿವೆ. ದೇಹದ ಬಣ್ಣ ಕಪ್ಪು, ತಲೆಯ ಆಕಾರ ನೇರವಾಗಿರುತ್ತದೆ, ಕೈ ಆಕಾರ ಅಂದರೆ ಸೆಮಿ ಸರ್ಕಲ್ ಕೊಂಬುಗಳನ್ನು ಹೊಂದಿರುತ್ತದೆ. ಇವು ಮೇಲಕ್ಕೆ ಬಾಗಿರುತ್ತವೆ. ಇವುಗಳನ್ನು ಹೆಚ್ಚಾಗಿ ನಾವು ಧಾರವಾಡ, ಬಾಗಲಕೋಟೆ, ಬೆಳಗಾವಿ, ಗದಗ, ಬಳ್ಳಾರಿ, ಬೀದರ್, ವಿಜಯಪುರ, ಚಿತ್ರದುರ್ಗ, ಕಲಬುರಗಿ, ಹಾವೇರಿ, ಕೊಪ್ಪಳ, ರಾಯಚೂರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅಂದರೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು. ಅದರಲ್ಲೂ ಧಾರವಾಡ ಪೇಡೆಯನ್ನು ನೀವೇನಾದರೂ ತಿಂದಿದ್ರೆ ಅದಕ್ಕೆ ಬಳಸುವಂಥ ಹಾಲು ಅಲ್ಲಿಯ ಈ ಎಮ್ಮೆಯಿಂದ ಅಂತಲೇ ಹೇಳ್ಬೋದು. ಹೀಗಾಗಿ ಧಾರವಾಡ ಪೇಡ ಕೂಡ ಟೇಸ್ಟ್ ಆಗೋದು ಈ ಎಮ್ಮೆಯ ಹಾಲಿಂದಲೇ. ಇನ್ನು ಆಫ್ರಿಕಾದ ಕಾಡು ಎಮ್ಮೆಗಳೆಂದರೆ ಅವು ಒಂದು ರೀತಿ ಸಿಂಹ ಇದ್ದ ಹಾಗೆ. ಯಾಕಂದರೆ ಅವು ಅಲ್ಲಿನ ಸಿಂಹಗಳನ್ನೇ ಕೊಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ನೀವೇ ಯೋಚನೆ ಮಾಡಿ ಯಾವ ರೀತಿ ಅವು ಬಲಿಷ್ಠವಾಗಿರ್ಬೋದು ಅಂತ. ಎಮ್ಮೆಗಳು 56 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ಅಂತೆ. ನಾವು ಮನುಷ್ಯರು ಎಷ್ಟು ಕಿಲೋಮೀಟರಲ್ಲಿ ಓಡಬಹುದು ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ನನ್ನ ಪ್ರಕಾರ ಅವು ಒಬ್ಬ ಮನುಷ್ಯನಿಗಿಂತ ಜಾಸ್ತಿ ವೇಗವಾಗಿ ಓಡಬಲ್ಲದು ಅನ್ನೋದು ಇದರಿಂದ ಗೊತ್ತಾಗ್ಬೋದು. ನೀವು ಅಂದ್ಕೊಳ್ಬೋದು ಎಮ್ಮೆಗಳು ಲೇಜಿಯಾಗಿರ್ತವೆ, ಸೋಮಾರಿಯಾಗಿರ್ತವೆ ಅಂತ. ನೋಡಿದ್ರ ದೇವರು ಯಾವ ರೀತಿ ಎಮ್ಮೆಗಳಿಗೆ ಒಂದು ಅದ್ಭುತವಾದಂತಹ ಗುಣವನ್ನು ಕೂಡ ಕೊಟ್ಟಿದ್ದಾನೆ ಅಂತ. ಎಮ್ಮೆಗಳ ತೂಕ ಸುಮಾರು 800ರಿಂದ 900 kg ಕೂಡ ಇರುತ್ತೆ ಅಂತ ಹೇಳಲಾಗುತ್ತದೆ. ಇದರ ಕೊಂಬಿನ ಕವಚ ಬುಲೆಟ್ ಅನ್ನು ಕೂಡ ತಡೆಯಬಹುದು ಅನ್ನುವ ಮಾಹಿತಿ ಇದೆ. ಇವುಗಳಿಗೆ ತುಂಬಾ ದಪ್ಪ ಚರ್ಮ ಕೂಡ ಇರುತ್ತೆ. ಹೌದು, ನಾವೆಲ್ಲರೂ ಸ್ಕೂಲಲ್ಲಿ ಇದ್ದಾಗ ಹೇಳ್ತಾ ಇದ್ರು ಎಮ್ಮೆ ತರ ಇದೆಯಾ, ಎಮ್ಮೆ ಚರ್ಮ ನಿನಗಿದೆ ಅಂತ. ಯಾಕಂದ್ರೆ ಆ ಟೈಮಲ್ಲಿ ಮೇಷ್ಟ್ರುಗಳು ಹೊಡಿತಾ ಇದ್ರೆ ಏಟುಗಳು ಬೀಳ್ತಾ ಇದ್ವು. ಆವಾಗ ಕೂಡ ಕೆಲವೊಬ್ರು ಅಳತಾನೆ ಇರಲಿಲ್ಲ. ಆವಾಗ ಮೇಷ್ಟ್ರುಗಳು ಹೇಳ್ತಾ ಇದ್ರು ಎಮ್ಮೆ ಚರ್ಮ ನಿಂದು ಅಂತ. ಎಮ್ಮೆ ಚರ್ಮ ಅಂದ್ರೆ ದಪ್ಪ ಚರ್ಮ. ಎಷ್ಟೇ ಅದಕ್ಕೆ ನೀವು ಏಟು ಹೊಡೆದ್ರು ಏನು ಕೂಡ ಅದಕ್ಕೆ ಆಗೋದಿಲ್ಲ. ಹೀಗಾಗಿ ಎಮ್ಮೆ ಚರ್ಮ ದಪ್ಪ ಇರೋದ್ರಿಂದಲೇ ಕೆಲವೊಂದು ಕಡೆ ಈ ರೀತಿಯ ಗಾದೆಗಳನ್ನು ಕೂಡ ಬಳಸೋದು ಸರ್ವೇ ಸಾಮಾನ್ಯ. ಎಮ್ಮೆಗಳಿಗೆ ಸಿಟ್ಟು ಬಂದರೆ ಮನುಷ್ಯನನ್ನ ಅಟ್ಟಾಡಿಸಿ ಹೊಡೆಯುತ್ತವೆ ಅಥವಾ ಕೆಲವೊಮ್ಮೆ ಕೊಲ್ಲುತ್ತವೆ ಕೂಡ ಆಗಿದೆ. ಹೌದು, ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಎಮ್ಮೆಗಳಿಗೇನಾದರೂ ಸಿಟ್ಟು ಬಂದರೆ ಮುಗುದೇ ಹೋಯಿತು. ಅವುಗಳ ನಡುವೆ ಯಾವುದೇ ಪ್ರಾಣಿ ಬರಲಿ, ಗಾಡಿಗಳು ಬರಲಿ, ಟ್ರಕ್ ಬರಲಿ, ಬಸ್ ಬರಲಿ, ಟೂ ವೀಲರ್ ಬರಲಿ, ಕಾರ್ ಬರಲಿ, ನೀವು ಈ ಎತ್ತುಗಳ ಕಾಳಗ ಅಥವಾ ಕೋಣಗಳ ಕಾಳಗ ಅಥವಾ ಎಮ್ಮೆಗಳ ಹೊಡೆದಾಟ ನೀವೇನು ರಸ್ತೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಇವುಗಳ ಮಧ್ಯೆ ಸಿಕ್ಕಾಕೊಂಡ್ರೆ ಮನುಷ್ಯರು ಕೂಡ ಸಾವನ್ನಪ್ಪಿರುವ ಹಲವಾರು ಘಟನೆಗಳನ್ನು ನಾವು ನೋಡ್ಬೋದು. ಇಂತಹ ವೈರಲ್ ವಿಡಿಯೋಗಳಂತೂ ಇತ್ತೀಚೆಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಆಗಿವೆ. ಹೀಗಾಗಿ ಎಮ್ಮೆಗಳು ನೀವೇನಾದರೂ ಸುಮ್ಮನೆ ಬರ್ತಿದ್ರೆ ಓಕೆ, ಅವರ ನಡುವೆ ಏನಾದರೂ 2 ಎಮ್ಮೆಗಳ ನಡುವೆ ಹೊಡೆದಾಟ ಪ್ರಾರಂಭ ಆಯಿತು ಅಂದರೆ ನೀವು ಅಲ್ಲಿಂದ ಜಾಗ ಖಾಲ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಎಮ್ಮೆಗಳ ಕಾದಾಟದಲ್ಲಿ ನೀವೇನಾದರೂ ಸಿಕ್ಕಾಕೊಂಡ್ರೆ ನಿಮ್ಮ ಕತೆ ಮುಗಿದೇ ಹೋಯಿತು. ಹೀಗಾಗಿ ಎಮ್ಮೆಗಳಿಂದ ಸ್ವಲ್ಪ ದೂರ ಇರೋದನ್ನೇ ಒಳ್ಳೆಯದು ಅಂತ ಹೇಳ್ಬೋದು. ಇವುಗಳಿಗೆ ಶತ್ರುಗಳನ್ನು ಗುರುತಿಸುವ ದೃಷ್ಟಿ ತುಂಬಾ ತೀಕ್ಷ್ಣವಾಗಿದೆ ಅಂತ ಹೇಳಲಾಗುತ್ತಿದೆ. ಹೌದು, ನಾನು ಪದೇ ಹೇಳ್ತಾ ಇದ್ದೀನಿ, ಎಮ್ಮೆಗಳಿಗೆ ನೀವೇನಾದರೂ ಕಷ್ಟ ಕೊಟ್ಟರೆ, ಎಮ್ಮೆಗಳಿಗೆ ನೀವೇನಾದರೂ ಸುಮ್ಮನೆ ಹೊಡೆದ್ರೆ, ಎಮ್ಮೆಗಳಿಗೆ ನೀವು ಕಾಟ ಕೊಟ್ಟರೆ ಇಲ್ಲಿ ಇವತ್ತಿಲ್ಲ ನಾಳೆ ನಿಮ್ಮನ್ನು ಗುರುತಿಸಬಹುದು.
ಆಗ ಅವು ತಮ್ಮ ದ್ವೇಷವನ್ನು ತೆಗೆದುಕೊಳ್ಳುತ್ತವೆ, ಅಂದರೆ ಅವರ ಸಿಟ್ಟನ್ನು, ಅವರ ಸೇಡನ್ನು ಅವು ತೀರಿಸಿಕೊಳ್ಳುತ್ತೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ಆ ಎಮ್ಮೆಗಳಲ್ಲಿರುವಂತಹ ಜ್ಞಾಪಕ ಶಕ್ತಿ ತುಂಬಾ ಶಾರ್ಪ್ ಆಗಿದೆ. ಇನ್ನು ಎಮ್ಮೆಗಳಿಗೆ ವಾಸನೆ ಹಿಡಿಯುವ ಶಕ್ತಿ ಕೂಡ ಅದ್ಭುತವಾಗಿದೆ. ಹೀಗಾಗಿ ಅವು ದೂರದಿಂದಲೇ ಏನು ನಡೀತಾ ಇದೆ, ಅಲ್ಲಿ ಏನಿದೆ ಅನ್ನೋದನ್ನು ಅವು ಗೊತ್ತಿಡಿತವೆ. ಹೇಗೆ ಅಂದರೆ ವಾಸನೆ ಮೂಲಕ. ಯಾಕಂದರೆ ದೇವರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪ್ರಾಣಿಗಳಿಗೆ ಕೆಲವೊಂದು ವಿಷಯಗಳನ್ನು ವೀಕಾಗಿ ಮಾಡಿದರೆ ಇನ್ನು ಕೆಲವು ವಿಷಯಗಳಲ್ಲಿ ಅವುಗಳನ್ನು ಸ್ಟ್ರಾಂಗ್ ಆಗಿ ಮಾಡ್ತಾನೆ. ಹೀಗಾಗಿ ಕೆಲವೊಂದು ಗುಣಲಕ್ಷಣಗಳು ಅವುಗಳಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಅವುಗಳಿಗೆ ವಾಸನೆ ಪಡೆಯುವಂತಹ ಆ ಏನು ಗುಣ ಇದೆಯಲ್ಲ, ದೇವರು ಅವರಿಗೆ ಒಳ್ಳೆಯದನ್ನು ಕೊಟ್ಟಿದ್ದಾನೆ, ತುಂಬ ಜೋರಾಗಿರುತ್ತೆ. ಹೀಗಾಗಿ ಅವುಗಳ ಶಕ್ತಿ ಅದ್ಭುತವಾಗಿರುತ್ತದೆ. ಇನ್ನು ಇವುಗಳ ದೇಹದಲ್ಲಿರುವ ಶಾಖವನ್ನು ಹೊರಹಾಕಲು ಇವು ನೀರಿನಲ್ಲಿ ಹೆಚ್ಚಾಗಿ ಮಲಗ್ತವೆ ಅಂತ ಹೇಳಾಗ್ತದೆ. ಮಾಹಿತಿಯ ಪ್ರಕಾರ ಮತ್ತು ಸೈನ್ಸ್ ಪ್ರಕಾರ ಈ ಎಮ್ಮೆಗಳಿಗೆ ವಿಪರೀತವಾದಂತಹ ಹೀಟ್ ಇರುತ್ತೆ, ಅಂದರೆ ಉಷ್ಣ ಇರುತ್ತೆ, ಬಾಡಿ ಟೆಂಪ್ರೇಚರ್ ಯಾವಾಗಲೂ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಕೂಡ ಸಮರ್ಗಳಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಬಟ್ಟೆಗಳನ್ನು ತೆಗೆದುಕೊಂಡು ಫ್ಯಾನ್ ಕೆಳಗೆ ಕೂಡ್ತೀವಿ. ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ತಂಪಾದ ಪಾನೀಯಗಳನ್ನು ಕುಡಿತೀವಿ, ಅಥವಾ ಬಾತ್ರೂಮಲ್ಲಿ ಹೋಗ್ಬಿಟ್ಟು ತಣ್ಣನ ನೀರನ್ನು ಸ್ನಾನ ಮಾಡ್ತೀವಿ. ನಮಗೆಲ್ಲ ಇವೆಲ್ಲ ಅವಕಾಶ ಇದೆ, ಆದರೆ ಎಮ್ಮೆಗಳಿಗೆ ಅವಕಾಶ ಇಲ್ಲ. ಹೀಗಾಗಿ ಅವುಗಳು ಏನು ಮಾಡ್ತಾವಪ್ಪ ಅಂದರೆ ಹೋಗ್ಬಿಟ್ಟು ಕೆಸರಲ್ಲಿ ಬೀಳ್ತವೆ, ನೀರಲ್ಲಿ ಬೀಳ್ತವೆ. ಆವಾಗ ಏನಾಗುತ್ತೆ, ಅವರಿಗೆ ಆ ಬಾಡಿಯಲ್ಲಿರುವಂತಹ ಶಾಖ, ಅಂದರೆ ಆ ಹೀಟನ್ನು ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ. ಇನ್ನು ಈ ಎಮ್ಮೆಗಳು ಹೆಚ್ಚಾಗಿ ಮಣ್ಣಿನಲ್ಲಿ ಉರುಳಾಡೋದನ್ನು ನಾವು ಕಾಣ್ತಾ ಇರ್ತೀವಿ. ಯಾಕಂದರೆ ಅದಕ್ಕೊಂದು ಕಾರಣ ಇದೆ, ಚರ್ಮಗಳನ್ನು ಕೀಟಗಳಿಂದ ರಕ್ಷಿಸೋದಕ್ಕೆ. ಯಾಕಂದರೆ ಅವುಗಳಿಗೆ ನೋಡಿ, ನಮ್ಮ ಹಾಗೆ ಯಾವುದಾದ್ರೂ ಒಂದು ಸೊಳ್ಳೆ ಕಚ್ತಂದ್ರೂ ನಾವು ಅದನ್ನು ಏನು ಮಾಡ್ತೀವಿ, ಅಪ್ಪಚ್ಚಿ ಮಾಡ್ತೀವಿ, ಕೈಯನ್ನು ಹೊಡೆದು ಅಪ್ಪಚ್ಚಿ ಮಾಡ್ತೀವಿ. ಯಾಕಂದರೆ ಮನುಷ್ಯರಿಗೆ ಅಥವಾ ಮಂಗಗಳಿಗೆ ಕೈ ಇದೆ. ಹೀಗಾಗಿ ಆ ಕೈ ಮೂಲಕ ನಮ್ಮ ದೇಹದ ಮೇಲೆ ಇರುವಂತಹ ಚಿಕ್ಕ ಚಿಕ್ಕ ಕೀಟಗಳನ್ನಾಗಲಿ ಅಥವಾ ಸೊಳ್ಳೆಗಳನ್ನಾಗಲಿ ಅಥವಾ ಬೆಡ್ ಬಗ್ಸ್ನಾಗಲಿ ಅಥವಾ ಏನೋ ಒಂದು ಮಾಡೋಕ್ಕಾಗಲಿ, ಎಲ್ಲರೂ ತುರಿತಾ ಇದ್ದರೆ ನಾವು ಕೈಗಳ ಮೂಲಕ ಏನೋ ಅದನ್ನು ಕೆಲಸ ಮಾಡ್ತೀವಿ. ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ತಲೆಯನ್ನು ಸವರ್ಕೊತೀವಿ ಅಥವಾ ಏನೇನೋ ಮಾಡ್ತೀವಿ. ಆದರೆ ಈ ಎಮ್ಮೆಗಳಿಗೆ ಅದೆಲ್ಲ ಆಸ್ಪದ ಇಲ್ಲ. ದೇವರು ಆ ಎಮ್ಮೆಗಳಿಗೆ ಕೇವಲ 4 ಕಾಲನ್ನು ಕೊಟ್ಟಿದ್ದಾನೆ, ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಂದರೆ ಅದಕ್ಕೆ ಬಾಲ ಕೊಟ್ಟಿದ್ದಾನೆ. ಕೆಲವೊಮ್ಮೆ ಈ ಎಮ್ಮೆಗಳು ಬಾಲದ ಮೂಲಕವೂ ಸಹಿತ ತಮ್ಮ ಮೇಲೆ ಕುಳಿತುಕೊಳ್ಳುವಂತಹ ಈ ಪಕ್ಷಿಗಳನ್ನಾಗಲಿ ಅಥವಾ ಕೀಟಗಳನ್ನಾಗಲಿ ಓಡಾಡಿಸ್ತವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ಬಾಲ ಕೆಲವೊಂದು ಜಾಗದವರೆಗೂ ಮುಟ್ಟಕ್ಕಾಗೋದಿಲ್ಲ. ಹೀಗಾಗಿ ಅವೇನು ಮಾಡ್ತವೆ, ಕಂಬಕ್ಕೆ ಉಜ್ಜುತ್ತವೆ, ಮಣ್ಣಿಗೆ ಉಜ್ಜುತ್ತವೆ, ಮರಕ್ಕೆ ಉಜ್ಜುತ್ತವೆ. ಹೀಗಾಗಿ ಆ ಮೂಲಕ ತಮ್ಮ ತುರಿಕೆಯನ್ನು ಅವು ಕಡಿಮೆ ಮಾಡಲು ಈ ರೀತಿ ಮಾಡ್ತವೆ ಅಂತ ವಿಜ್ಞಾನ ಈ ಮೂಲಕ ಹೇಳುತ್ತೆ. ನೀವು ನೋಡಿರ್ಬೋದು, ಎಮ್ಮೆಗಳು ಯಾವ ರೀತಿ ಮರಗಳಿಗೆ, ಕಂಬಗಳಿಗೆ ಉಜ್ತಾನೆ ಇರುತ್ತವೆ. ಯಾಕಂದರೆ ಅಲ್ಲಿ ಏನಾದರೂ ತುರಿಕೆ ಆಗಿರುತ್ತೆ, ಅಲ್ಲೇನಾದರೂ ಕೀಟಗಳು ಕೂತ್ಕೊಂಡಿರ್ತವೆ, ಹುಳುಗಳು ಕೂತ್ಕೊಂಡಿರ್ತವೆ. ಅವುಗಳನ್ನು ಓಡಲಾಡಿಸಲು ಅವುಗಳು ಈ ಥರ ಮಾಡ್ತವೆ. ಹೀಗಾಗಿ ಅವು ಕೆಲವೊಮ್ಮೆ ಮಣ್ಣಿನ ಜೊತೆಯಲ್ಲಿಯೂ ತಮ್ಮ ತುರಿಕೆಯನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಮಣ್ಣಿನಲ್ಲೂ ಕೂಡ ಉಜ್ಜಾಡ್ತವೆ ಹೆಚ್ಚಾಗಿ. ಹೀಗಾಗಿ ಅವು ನೀರಿನಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತವೆ ಅನ್ನೋ ಮಾಹಿತಿ ನಿಮಗೆ ಹೇಳಿದ್ದೀನಿ. ಒಂದು ಮಾಹಿತಿಯ ಪ್ರಕಾರ ಎಮ್ಮೆಗಳು ದಿನಕ್ಕೆ ಸುಮಾರು 6ರಿಂದ 7 ಗಂಟೆಗಳ ಕಾಲ ಬಿಟ್ಟರೂ ಕೂಡ ಅವು ತಾವು ಮೇಯ್ತಾನೆ ಇರ್ತವೆ ಅಂತೆ. ಅವು ತಿಂತಾನೆ ಇರ್ತವೆ. ಯಾಕಂದರೆ ಅವುಗಳಿಗೆ ತಿನ್ನೋದು ಅಂದರೆ ಅದೇ ಒಂದು ಕೆಲಸ. ತಿನ್ನೋದು, ಆರಾಮವಾಗಿ ಮಲಗೋದು ಅಷ್ಟೇ ಕೆಲಸ ನೋಡಿ. ಪ್ರಾಣಿಯಾಗಿದ್ದಕ್ಕೆ ಇದೊಂದು ಒಳ್ಳೆಯದು. ಅವುಗಳಿಗೇನು ನಾವು ಸೈಟ್ ಮಾಡಬೇಕು, 30-40 ಸೈಟ್ ಮಾಡಬೇಕು, ದುಡ್ಡು ಗಳಿಸಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಅವೆಲ್ಲ ತಾಪತ್ರೆ ಇರೋದಿಲ್ಲ. ಆರಾಮವಾಗಿ ತಿನ್ನು, ಆರಾಮವಾಗಿ ಸೋಮಾರಿ ಥರ ನೀರಲ್ಲಿ ಬೀಳ್ಕೋ, ಉಜ್ಜಾಡು, ಮತ್ತೇನೋ ಕಕ್ಕ ಮಾಡು, ಮುಗ್ದೇ ಹೋಯಿತು, ಅಷ್ಟೇ ಕೆಲಸ. ಅದನ್ನು ನಾವು ಬಳಸ್ಕೊಂಡು ಏನು ಮಾಡ್ತೀವಿ, ಎಮ್ಮೆಗಳಿಂದ ಹಾಲನ್ನು ಉಪಯೋಗ ನಾವೇ ತೊಗೊಳ್ತೀವಿ ಹೊರತು ಅವುಗಳು ತಮ್ಮ ಪಾಡಿಗೆ ತಾವು ತೆಗೆದುಕೊಳ್ಳೋದಿಲ್ಲ ಅನ್ನೋದು ಈ ವಿಚಾರ ಕೂಡ ನಿಮಗೆಲ್ಲ ಗೊತ್ತಿರೋದೆ. ಇನ್ನು ಎಮ್ಮೆಗಳಿಗೂ ಕೂಡ ಕೆಲವೊಂದು ಭಾಷೆಗಳಿರ್ತವೆ. ಅವುಗಳನ್ನು ಯಾವ ರೀತಿ ಕೂಗ್ತವೆ ಅನ್ನೋದನ್ನು ನೀವು ಕಂಡಿರ್ಬೋದು. ಅವುಗಳ ಒಂದು ಸೌಂಡ್ ಯಾವ ಥರ ಇರುತ್ತದೆ ಅಂತ ನೀವು ಕೇಳಿರ್ಬೋದು. ಆದರೆ ಅವುಗಳಲ್ಲೂ ಕೂಡ ಒಂದು ಲ್ಯಾಂಗ್ವೇಜ್ ಇದೆ, ಅವುಗಳಲ್ಲೂ ಕೂಡ ಒಂದು ಭಾಷೆ ಇದೆ. ಬೇರೆ ಬೇರೆ ರೀತಿಯ ಅವು ಕೂಗಿದಾಗ ಅವು ತಮ್ಮ ಸಹಪಾಠಿಗಳನ್ನು, ತಮ್ಮ ಮಕ್ಕಳನ್ನು, ಕರುಗಳನ್ನು ಅವು ಕರೆಯೋದು, ತಮ್ಮ ಗುಂಪಿನಲ್ಲಿರುವಂತಹ ಮುಖ್ಯಸ್ಥರನ್ನು ಕಂಡುಹಿಡಿಯೋದು, ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋದನ್ನು ಹೇಳೋ ಮೂಲಕ, ಅಂದರೆ ಈ ಮೂರ್ತಿ ಸೌಂಡ್ ಮಾಡೋ ಮೂಲಕ ಅವು ನಿಮಗೆ ತಮ್ಮ ಭಾಷೆಯನ್ನು ವ್ಯಕ್ತಪಡಿಸ್ತವೆ. ಕೆಲವು ಎಮ್ಮೆಗಳು ಕೇವಲ ಹುಲ್ಲನ್ನು ಮಾತ್ರವಲ್ಲ, ಎಲೆಗಳನ್ನು ಕೂಡ ತಿನ್ನುತ್ತವೆ ಸ್ನೇಹಿತರೆ.
ರಾತ್ರಿ ವೇಳೆಯಲ್ಲಿ ಇವುಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಎಮ್ಮೆಗಳ ವಿಷಯ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ನಾಲ್ಕು ಎಪಿಸೋಡ್ ಆಗುತ್ತೆ ಈ ವಿಡಿಯೋದಲ್ಲಿ. ಹೀಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಮ್ಮೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತರ್ತೀನಿ.